ನಾನು ನಿಮ್ಮ ಧ್ವನಿ ಶಶಾಂಕ್ ಖೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತ ಒಂದು ಮೇಜರ್ ಸುದ್ದಿ. ಸೊ ನಿನ್ನೆಯಷ್ಟೇ ಇಡೀ ಮಂಗಳೂರು ಒಂದು ಬಾರಿ ಸ್ತಬ್ಧಗೊಂಡಿದ್ದಂತಹ ಕ್ಷಣ ಅಂತ ಹೇಳಿದ್ರೆ ಅದು ಮಂಗಳೂರಿನ ಕೂಳೂರಲ್ಲಿ ಆದಂತಹ ಒಂದು ಬ್ಲಾಕ್. ಮಂಗಳೂರಿನ ಮಹಾ ಟ್ರಾಫಿಕ್ ಬ್ಲಾಕ್ ಬೆನ್ನಲ್ಲೇ ಕೂಳೂರು ಸೇತುವೆಗೆ ಸಂಬಂಧಪಟ್ಟಂತಹ ಮಹಾ ಸುದ್ದಿಯೊಂದನ್ನ ಇವತ್ತಿನ ಜನಧ್ವನಿಯ ಮುಖಾಂತರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಸೇತುವೆ ರಾತ್ರೋರಾತ್ರಿ ಕುಸಿದು ಬಿದ್ದ ಬಳಿಕ ಈಗ ಮತ್ತೊಂದು ಸೇತುವೆ, ಮತ್ತೊಂದು ಭೀಕರ ಬ್ರಿಡ್ಜ್ ಸಿದ್ಧವಾಗ್ತಾ ಇದೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇವತ್ತಿನ ಕಾರ್ಯಕ್ರಮ. 1 ವರ್ಷದ ಹಿಂದೆ ತಂತ್ರಜ್ಞರು ನೀಡಿದ ವರದಿಯಂತೆ ಕುಸಿದ ಕಾಳಿ ಸೇತುವೆ 5 ವರ್ಷದ ಹಿಂದೆ ಕೂಳೂರು ಸೇತುವೆಗೆ ಇದೇ ರೀತಿಯಾದಂತಹ ವರದಿಯನ್ನು ನೀಡಲಾಗಿತ್ತು. ಆದರೆ 1 ವರ್ಷದ ಹಿಂದೆ ನೀಡಿದ ವರದಿಗೆ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. 5 ವರ್ಷದ ಹಿಂದೆ ನೀಡಿದಂತಹ ವರದಿಗೆ ಏನು ಕ್ರಮ ಕೈಗೊಳ್ಳಲಾಗಿದೆ? ನೀವು ಪ್ರತಿನಿತ್ಯವೂ ಕೂಡ ಸಂಚರಿಸುವಂತಹ ಕೂಳೂರು ಭೀಕರ ಬ್ರಿಡ್ಜ್ಗೆ ಬರೋಬ್ಬರಿ 71 ವರ್ಷಗಳಾಗಿದೆ, ವಯಸ್ಸಾಗಿದೆ. ಈ ಬ್ರಿಡ್ಜ್ಗೆ ಆಯುಷ್ಯ ಮುಗಿದ್ರೂ ಕೂಡ ಮತ್ತೆ ಮತ್ತೆ ತಾತ್ಕಾಲಿಕ ತಾಂತ್ರಿಕ ದುರಸ್ತಿ ಅನ್ನುವಂತಹ ಹೆಸರಲ್ಲಿ ಹಳೆ ಸೇತುವೆಗೆ ಆಕ್ಸಿಜನ್ ಅನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಬಿರುಕು ಬಿಟ್ಟಿದೆ. ಬ್ರಿಟಿಷರ ಕಾಲದ ಬ್ರಿಡ್ಜ್ ಮೇಲೇನೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದಂತಹ ಅನಿವಾರ್ಯತೆ ಕರಾವಳಿಯ ಜನತೆಗೆ. ಸಂಚಾರಕ್ಕೆ ಯೋಗ್ಯವಲ್ಲದಂತಹ ಸೇತುವೆ ಮೇಲೆ ಪದೇ ಪದೇ ತೇಪೆ ಹಾಕಿ ದಿನ ಅಲ್ಲ ವರ್ಷಾನೇ ದೂಡ್ತಾ ಇದ್ದಾರೆ ಹೆದ್ದಾರಿ ಇಲಾಖೆಗಳು. ಇಂದಲ್ಲ ನಾಳೆ ಅನ್ನುವಂತಹ ಮಟ್ಟಕ್ಕಿದೆ ಕೂಳೂರಿನ ಸೇತುವೆ. 5 ವರ್ಷಗಳ ಹಿಂದೆ ಹೈದರಾಬಾದ್ ತಂತ್ರಜ್ಞರ ತಂಡ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ನೀಡಿತ್ತು. ಆದರೆ ಆ ವರದಿಗ ಯಾವ ಮೂಲೆ ಗುಂಪಾಗಿದೆ, ಎಲ್ಲಿದೆ, ಯಾವ ಅಧಿಕಾರಿ ಕೈಯಲ್ಲಿದೆ ಅನ್ನುವಂಥ ಪ್ರಶ್ನೆ ಮಾಡಬೇಕಾಗಿದೆ. ಹೊಸ 6 ಪಥದ ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಶಿಲಾನ್ಯಾಸ ಮಾಡಲಾಗಿದೆ. ಆದರೆ ಇನ್ನು ಬರೀ 4-5 ಪಿಲ್ಲರ್ ನಿರ್ಮಾಣಕ್ಕೆ ಮಾತ್ರ ಸೀಮಿತ ಆಗಿದೆ ಹೊಸ 6 ಪಥದ ಸೇತುವೆಯ ಕಾಮಗಾರಿ. ಹಳೆ ಸೇತುವೆ ಬದಲಿಗೆ ಹೊಸ ಸೇತುವೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿ 5 ವರ್ಷಗಳೇ ಕಳೆದಿದೆ. ಬರೋಬ್ಬರಿ 5 ವರ್ಷ. ಇಲ್ಲಿಯ ತನಕ ಕರಾವಳಿಯಲ್ಲಿ ಹಿಸ್ಟ್ರಿ ಇದ್ದಂಥದ್ದು ಪಂಪೆಲ್ ಮೇಲ್ಸೇತುವೆ 10 ವರ್ಷ. ಇದೀಗ ಪ್ರಾರಂಭನೇ ಆಗಿಲ್ಲ, ಈಗಲೇ 5 ವರ್ಷ ಪೂರ್ಣ ಆಗಿದೆ. ಶಿಲಾನ್ಯಾಸ ಆದ 1.5 ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಾದಂತಹ ಕೂಳೂರು ಹೊಸ ಸೇತುವೆ ಕತೆ 1.5 ವರ್ಷದಲ್ಲಿ. ಕರಾವಳಿಯ ಹೆದ್ದಾರಿ ಯೋಜನೆಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಂಡ ಉದಾಹರಣೆಗಳು ಎಲ್ಲೂ ಕೂಡ ಇಲ್ಲ. ಕಡಿಮೆ, ತೀರಾ ಕಡಿಮೆ. ಸೊ ಕರಾವಳಿ ಭಾಗಕ್ಕೆ ಶಾಪವಾಗ್ತಾ ಇದೆ ಹೆದ್ದಾರಿ ಕಾಮಗಾರಿಗಳ ಗೋಳು. ಸೊ ಕೇರಳ ಗೋವಾ ನಡುವೆ ಬರೀ ಒಂದೇ ಒಂದು ದಿವಸಕ್ಕೆ ಕೂಳೂರು ಮೇಲ್ಸೇತುವೆ ಮೇಲೆ 7,000ಕ್ಕಿಂತಲೂ ಅಧಿಕ ಕಂಟೇನರ್ಗಳು ಓಡಾಟವನ್ನು ನಡೆಸುತ್ತೆ. ಬರೀ ಒಂದು ದಿವಸದ ಕಥೆ ಹೇಳ್ತಾ ಇರುವಂಥದ್ದು. ಅಷ್ಟು ಕಂಟೇನರ್ಗಳು ಓಡಾಡ್ತಾ ಇರುವಂಥ ಈ ಸೇತುವೆ ಅಡಿಭಾಗದಲ್ಲಿ ರಾಡ್ಗಳು ಎದ್ದು ನಿಂತಿವೆ, ಕಮಾನುಗಳು ನೇತಾಡ್ತಾ ಇವೆ, ತಡೆಗೋಡೆಗಳಂತೂ ಬಿರುಕು ಬಿಟ್ಟಿವೆ. ಇಂತಹ ಅವ್ಯವಸ್ಥೆಗಳ ಆಗರವಾಗಿರುವಂತಹ ಕೂಳೂರು ಮೇಲ್ಸೇತುವೆ ವಿಚಾರವಾಗಿ ಯಾವುದೇ ಅಧಿಕಾರಿಗಳು, ಯಾವುದೇ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಈ ಕುರಿತಾಗಿ ಧ್ವನಿ ಎತ್ತುವಂಥದ್ದು ಬಿಡಿ, ಆ ಕಡೆ ತಲೆ ಹಾಕಿ ಕೂಡ ಮಲ್ಕೊಳ್ಳೋದಿಲ್ಲ. ದೊಡ್ಡ ಮಟ್ಟಕ್ಕೆ ಸುದ್ದಿ ಅಂತಹ ಸಂದರ್ಭಗಳಲ್ಲಿ ಮಾಧ್ಯಮದವರು ಬರ್ತಾರೆ. ಆ ಸಂದರ್ಭಗಳಲ್ಲಿ ಹೊಸ ಬಟ್ಟೆಗಳನ್ನು ಹಾಕಿ ಶೋಕಿ ಕೊಡೋದಕ್ಕೋಸ್ಕರ ಬರೋ ಥರ ಅನೇಕ ಜನಪ್ರತಿನಿಧಿಗಳು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಅದು ಹೊರತುಪಡಿಸಿದರೆ ಇನ್ಯಾವುದೇ ಅಧಿಕಾರಿಗಳು ಆ ಪ್ರದೇಶಕ್ಕೆ ಬಂದು ಅದನ್ನು ಪರಿಶೀಲನೆ ನಡೆಸುವಂಥದ್ದು, ಕಾಮಗಾರಿ ಎಷ್ಟರ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕೋದಕ್ಕೂ ಯಾವ ಅಧಿಕಾರಿಗಳು, ಯಾವ ಜನಪ್ರತಿನಿಧಿಗಳು ಕೂಡ ಬರೋದಿಲ್ಲ. ತೀರಾ ಕಡಿಮೆ ವಿಸಿಟ್ ಅಂತಲೇ ಹೇಳ್ಬೋದು ಆ ಒಂದು ಪ್ರದೇಶಕ್ಕೆ. ಯಾಕೆ ಗೊತ್ತಿಲ್ಲ. 5 ವರ್ಷಗಳ ಹಿಂದೆ ಕೆಲವೊಂದು ತಂಡ ಈ ಒಂದು ಮೇಲ್ಸೇತುವೆಯ ಪರಿಶೀಲನೆಯನ್ನು ನಡೆಸುತ್ತೆ. ಕಾರಣ ಮುಲ್ಲಾರಪಟ್ಟಣ ದುರಂತ ಕರಾವಳಿಗರಿಗೆ ಇವತ್ತಿಗೂ ಕೂಡ ನೆನಪಿನಲ್ಲಿರುವಂತಹ ಒಂದು ಕಹಿ ಘಟನೆ. ಅದು ಮುಲ್ಲಾರಪಟ್ಟಣ ಸೇತುವೆಯ ಕುಸಿತ.
ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಂತಹ ಸೇತುವೆ, ಯಾವುದೋ ಒರಿಸ್ಸಾದಲ್ಲೋ ಅಥವಾ ಬೇರೆ ಎಲ್ಲೋ ಸೇತುವೆ ಕುಸಿದಿದೆ ಅನ್ನುವಂಥ ಉದಾಹರಣೆ ನೀಡುವುದರ ಬದಲಾಗಿ ನಮ್ಮ ಕರಾವಳಿಯಲ್ಲೂ ಅಂತಹ ಘಟನೆಗಳು ನಡೆದಿತ್ತು ಅನ್ನುವಂಥದ್ದಕ್ಕೆ ಜ್ವಲಂತ ಸಾಕ್ಷಿಗಳು ಇದೆ. ಇನ್ನು ಮುಂದಕ್ಕೆ ಇನ್ನೊಂದು ಸಾಕ್ಷಿ ಬರುತ್ತೋ ಏನೋ ಅನ್ನುವಷ್ಟರ ಮಟ್ಟಕ್ಕೆ ಕರಾವಳಿಯಲ್ಲಿ ಆಗ್ತಾ ಇರುವಂಥ ಈಗಿನ ಕೆಲವೊಂದು ಬೆಳವಣಿಗೆಗಳು. ಇದು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಕೂಳೂರು ಮೇಲ್ಸೇತುವೆಯ ವ್ಯವಸ್ಥೆ ಅಥವಾ ಅವ್ಯವಸ್ಥೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.